ಭಾನುವಾರ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಬೈಂದೂರು ತಾಲೂಕಿನ ನಾವುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಲ್ಬುಡದಲ್ಲಿನ ಮನೆ, ಕೃಷಿ ಭೂಮಿ ಹಾಗೂ ತೋಟಗಳಿಗೆ ನೆರೆ ನೀರು ನುಗ್ಗಿ ಜನಜೀವನ ಸ್ತಬ್ಧಗೊಂಡಿದೆ. ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆ ಭಾನುವಾರ ಸಂಜೆ ಮತ್ತೆ ಬಿರುಸು ಪಡೆದುಕೊಂಡಿದ್ದು, ಗಾಳಿ ಮಳೆಯ ಅಬ್ಬರಕ್ಕೆ ಭಾನುವಾರ ರಾತ್ರಿ 10 ಗಂಟೆಯ ಸುಮಾರಿಗೆ ಸಾಲ್ಬುಡದ ಸೌಪರ್ಣಿಕ ನದಿ ತೀರದಲ್ಲಿನ ಮನೆಗಳಿಗೆ, ದನದ ಕೊಟ್ಟಿಗೆ, ನಾಗ ದೇವಸ್ಥಾನವೂ ಸೇರಿದಂತೆ 100 ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ಮಲೆನಾಡು, ಕೊಲ್ಲೂರು ಮತ್ತಿತರ ಭಾಗದಲ್ಲಿ ಇಂದು ಮಳೆ ಕಡಿಮೆಯಿದ್ರೂ ನಿನ್ನೆ ಸಂಜೆಯಿಂದ ಆರಂಭಗೊಂಡು ರಾತ್ರಿಯಿಡೀ ಮಳೆ ಸುರಿದ ಪರಿಣಾಮ ಸೌಪರ್ಣಿಕ ನದಿ ತೀರದ ನಾವುಂದ ಭಾಗದ ಸಾಲ್ಬುಡ, ಸಸಿಹಿತ್ಲು, ಬಾಂಗಿನ್ಮನೆ, ಕಂಡಿಕೇರಿ, ಚೋದ್ರಂಗಡಿ, ದೇವಾಡಿಗರ ಕೇರಿ, ಮೂಡಾಮನೆ, ಚಟ್ನಿಹಿತ್ಲು ಪ್ರದೇಶದಲ್ಲಿ ಭಾರೀ ನೆರೆ ಸೃಷ್ಟಿಯಾಗಿದೆ. ಈ ವರ್ಷದ ಮಳೆಗಾಲ ಆರಂಭದಿಂದ ಇಲ್ಲಿಯ ತನಕವೂ ಈ ಭಾಗಕ್ಕೆ 4-5 ಬಾರಿ ನೆರೆ ನೀರು ನುಗ್ಗಿದೆ. ಒಮ್ಮೆ ನೆರೆ ಬಂದರೆ 10 ದಿನಗಳ ತನಕವೂ ನೀರು ಇಳಿಮುಖವಾಗುವುದಿಲ್ಲ. ನೀರು ನಿಂತ ಪರಿಣಾಮ ಫಸಲು ಬಿಟ್ಟ ಭತ್ತದ ತೆನೆಗಳು ಕೊಳೆತು 100 ಎಕರೆ ಕೃಷಿ ಗದ್ದೆಗಳು ಸಂಪೂರ್ಣ ನಾಶವಾಗಿದೆ. ನಮ್ಮ ಸೈಡ್ ಒಂದು 5 ಮನೆಗೆ ಹೊಳೆ ಕೊರೆತ ಸೈಡಿಂದೆಲ್ಲ ತೆಂಗಿನ ಮರ ಎಲ್ಲ ಬಿದ್ದು ಹೋಗ್ತಾ ಇದೆ. ಅದಕ್ಕೂ ಹಿಂದಿಂದ ಈ ಸಲ ಒಂದು 50,000 ಕೆಲಸ ಮಾಡಿದ್ದಾರೆ, 50 ಲಕ್ಷ ಕೆಲಸ ಮಾಡಿದ್ದಾರೆ. ಮುಂದಿನ ಸಲ ಒಂದು 5 ಮನೆಗೆ ದೊಡ್ಡ ಸಮಸ್ಯೆ ಇದೆ. ಮನೆ ದಡದ ಹತ್ರ ನೀರು ಬಂದಿದೆ. ಈ ಸಲ ಅದೊಂದು ಸೈಡ್ ಕಟ್ಟಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ನಾವುಂದ ಗ್ರಾಮದ ಸಾಲ್ಬುಡ ಸಮೀಪದ ಹೊಳೆಬದಿ ಕಂಡಿಕೇರಿ, ಚಟ್ನಿಹಿತ್ಲು ಮನೆಯ ಸೌಪರ್ಣಿಕ ನದಿ ಪಾತ್ರದ 4-5 ಮನೆಗಳು ನದಿ ಕೊರೆತದಿಂದಾಗಿ ಅಪಾಯದಲ್ಲಿದೆ. ಇಲ್ಲಿ ಕಳೆದ ಬಾರಿ 150 ಮೀಟರ್ ನದಿ ದಂಡೆ ನಿರ್ಮಾಣ ಮಾಡಲಾಗಿದೆ. ಆದರೆ ಅದನ್ನ ಇನ್ನೂ ಸ್ವಲ್ಪ ದೂರದವರೆಗೆ ವಿಸ್ತರಿಸಿದ್ರೆ ಈ ಮನೆಗಳಿಗೆ ಆತಂಕ ಇರ್ತಾ ಇರಲಿಲ್ಲ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಮನವಿ ಕೊಟ್ಟಿದ್ದಾರೆ. ನಾವುಂದ ಕುದ್ರು ಇಲ್ಲಿ ನಮ್ಮ ಮನೆಯ ಹತ್ತಿರ 4-5 ಮನೆಗೆ ನೀರಿನ ಪ್ರಭಾವ ನೀರು ನುಗ್ಗಿದೆ. ಅದರಲ್ಲಿ ನಮ್ಮ ಮನೆಯಂತೂ ಹೊಳೆಯ ಪಕ್ಕದಲ್ಲಿಯೇ ಇದೆ. ಸೇತುವೆ ಇದು ನದಿ ದಂಡೆ ನಿರ್ಮಿಸಿ ಕೊಡಿ ಅಂತ ಕೇಳಿದರೆ ಯಾರು ಮಾಡಿ ಕೊಡುವುದಿಲ್ಲ. ಒಂದು ಸ್ವಲ್ಪ 5 ಸೆಂಟ್ಸ್ ಜಾಗ ಕೊಡಿಸಿ ಅಂತ ಹೇಳಿದರೂ ಕೂಡ ಯಾರು ಕೊಡುವುದಿಲ್ಲ. ಈಗ ಈ ಜಾಗದಲ್ಲಿ ಇರುವವರಿಗೆ ಸಮಸ್ಯೆ ಆಗ್ತಾ ಇದೆ. ಎಷ್ಟು ಮನೆಗಳಿಗೆ ಸಮಸ್ಯೆ ಆಗ್ತಿದೆ? ಇಲ್ಲೀಗ ಇಲ್ಲೀಗ ಸೈಡ್ ನಿರ್ಮಿಸಿದ 3 ಮನೆಗೆ ನಿರ್ಮಿಸಿದ್ರೆ ಇಲ್ಲಿಗ ಒಂದು 3 ಮನೆ ಇದೆ. ಈ ಕಡೆ ಎಲ್ಲ ಮನೆ ಇಲ್ಲ. ಆದ್ರೂ ಕೂಡ ನಿರ್ಮಿಸಿ ಕೊಡಿ ಅಂತ ಹೇಳಿದ್ರು ಕೊಡುವುದಿಲ್ಲ. ಬೇರೆ ಕಡೆ ಜಾಗ ಕೊಡಿಸಿ ಅಂತ ಹೇಳಿದ್ರು ಕೊಡುವುದಿಲ್ಲ. ನದಿ ತೀರದಲ್ಲೇ ಮನೆ ಇರುವುದರಿಂದಾಗಿ ಮಳೆ ನೀರು ಸ್ವಲ್ಪ ಏರಿದ್ರೂ ಮನೆಯೊಳಗೆ ನೀರು ಬರುತ್ತೆ. ಈಗಾಗಲೇ ಸೌಪರ್ಣಿಕ ನದಿಗೆ ನಿರ್ಮಿಸಲಾಗಿರುವ ನದಿ ಬದುವನ್ನ ಇನ್ನಷ್ಟು ದೂರದವರೆಗೆ ವಿಸ್ತರಿಸಿದ್ರೆ ಈ ಭಾಗದ ನಿವಾಸಿಗಳು ಮಳೆಗಾಲದಲ್ಲಿ ಯಾವುದೇ ಆತಂಕಗಳಿಲ್ಲದೆ ಜೀವನ ಸಾಗಿಸಬಹುದಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.